ಮೇಡಮ್ ಈಗ ನೋಡಿ ಅಲ್ಲ ಮೇಡಮ್ ಈಗ ನೋಡಿ ನಾನು ಹೀಗೆ ಮಾತಾಡಬಾರ್ದು. ನಾವು ಯಾರ ಪರವಾಗಿ ನಿಂತಿಲ್ಲ. ಒಂದು ನೆನಪಲ್ಲಿ ಇಟ್ಕೊಳ್ಳಿ, ನಾನು ಶಾಂತಿಯ ಪರ. ಹೌದು 100%. ಈಗ ನಾನು ಯಾರ ಪರವೂ ಇಲ್ಲ. ನೀವು ಯಾವ ರೀತಿಯಾದಂತ ಇಂಟರ್ಪ್ರಿಟ್ ಮಾಡ್ಕೊಂಡ್ರು ಕೂಡ ನನಗೆ ಗೊತ್ತು ನಾನು ಏನು ಅಲ್ಲ ಮೇಡಮ್. ಈಗ ಇದನ್ನು ಒಂದು ನಿಲ್ಲೇನ ನಮ್ಗೆ ನಮ್ಮ ಉಸ್ತುವಾರಿ ಅವರು ನಿಮ್ ಗೊತ್ತಾಗಬೇಡಿ, ನಾವು ಹೊರ್ಕೊಳ್ಳೋದಿಲ್ಲ ಗೊತ್ತಾಗಿಲ್ಲ. ನಮ್ಮ ಉಸ್ತುವಾರಿ ಮತ್ತೆ ಗೊತ್ತಾಗ ನಮ್ಮ ಉಸ್ತುವಾರಿ ಅವರು ನಮ್ಮ ಮೇಡಮ್ ಹತ್ರ ನಾವು ಮಾತಾಡ್ಬೇಕಾಗಿದೆ. ಮೇಡಮ್ ಒಂದು ನಿಮಿಷ. ಈಗ ಬಂದು ತಡೆ ಕೊಟ್ಟದ್ದು ಕಾಂಗ್ರೆಸ್ ಪಾರ್ಟಿ ಹೌದಾ? ಹೋಗ್ತಿರಲ್ಲ ಆಲ್ ಇಂಡಿಯಾದಲ್ಲಿ. ಸೊ ಇಷ್ಟು ಚೆನ್ನಾಗಿ ಬಂದಾಯ್ತು. ಇದನ್ನು ಬಂದಾದನ್ನು ನೋಡ್ಲಿಕ್ಕೆ ಆಗದೆ ವಿರೋಧ ಪಕ್ಷದವರು ಈ ರೀತಿ ಮಾಡ್ತಾರೆ ಅಂತ ಹೇಳಿದ್ರೆ ಎಸ್ ಈ ರೀತಿ ದೊಣ್ಣೆ ತೆಗಿತಾರೆ ಅಂತ ಹೇಳಿದ್ರೆ ಇದನ್ನು ಕೇಳುವವರು ಯಾರು ಮೇಡಮ್? ನಾವು ನಿಮ್ಮ ಹತ್ರ ಬಿಟ್ರೆ ಯಾರ ಹತ್ರ ಮಾತಾಡ್ಲಿ? ನಾನು ಅವರನ್ನ ಕೇಳಿದ್ದೀನಿ. ನನ್ನವರಿಗೇನಾದ್ರೂ ನೀವು ತೊಂದರೆ ಕೊಟ್ಟಿಲ್ಲ ಅವ್ರು ಸಿಗ್ತಾರ ಜಿಲ್ಲಾಧ್ಯಕ್ಷರಿದ್ದಾರ ಮೀಡಿಯಾದವ್ರನ್ನ ಇಟ್ಕೊಂಡು ನೀವು ಈ ತರ ಮಾತಾಡಿದ್ರೆ ನಾನು ತುಂಬಾ ಕೋಪ ಬರುತ್ತೆ. ಹೌದು, ಕೋಪ ಬಂದ್ರೆ ಆಗ್ಲಿ. ಗಲೀಜು ಒಂದು ಹೇಳ್ತೀನಿ ಕೇಳಿ. ಇದು ಹೀಗೆ ಮಾತಾಡೋದು ನ್ಯಾಯನ? ನಾವು ಯಾರ ಪರ ಇದ್ದೀವಿ? ಪಕ್ಷದ ಪರ ಇದ್ದೀವಿ. ಯಾರಿಗೆ ಪೆಟ್ಟು ಬಿದ್ರು, ಈ ರಾಜ್ಯದಲ್ಲಿ ಯಾರಿಗೆ ಪೆಟ್ಟು ಬಿದ್ರು ನಮಗೆ ನೋವಲ್ವಾ? ಹೇಳಿ ನೋಡೋಣ, ತಪ್ಪಲ್ವಾ ಹೀಗೆ ಮಾತಾಡೋದು?